ಆತ್ಮೀಯ ಸ್ಪಂದನ ವಾಹಿನಿ ವೀಕ್ಷಕರೇ, ದೀಪಾವಳಿ ಹಬ್ಬದ ಶುಭಾಶಯಗಳು. ಇದೇ ಸಂದರ್ಭದಲ್ಲಿ ದೀಪಾವಳಿ ಹಬ್ಬದ ಜೊತೆಗೆ ಸೂರ್ಯಗ್ರಹಣ ಕೂಡ ನಮಗೆ ಇಲ್ಲಿ ಕಾಣ್ತಾ ಇದೆ. ಆದ್ದರಿಂದ ಈ ಬಾರಿಯ ಸೂರ್ಯಗ್ರಹಣ ಇದು ಗ್ರಸ್ತಾಸ್ತ ಸೂರ್ಯಗ್ರಹಣ ಅಂತ ಹೇಳ್ತಾರೆ. ಅಂದರೆ ಕಾಲು ಭಾಗಕ್ಕಿಂತ ಕಡಿಮೆ ಗೋಚರ ಆಗುವಂತಹ ಒಂದು ಸೂರ್ಯಗ್ರಹಣ. ಈ ಒಂದು ಸೂರ್ಯಗ್ರಹಣದಿಂದ ಬೇರೆ ಬೇರೆ ರಾಶಿಯವರ ಮೇಲೆ ಬೀಳುವಂಥ ಪ್ರಭಾವಗಳೇನು, ಅಥವಾ ಧನಾತ್ಮಕ ಅಂಶಗಳಿರ್ಬೋದು, ಋಣಾತ್ಮಕ ಅಂಶಗಳಿರ್ಬೋದು. ಜೊತೆಗೆ ಈ ಬಾರಿಯ ಗ್ರಹಣ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಅಥವಾ ಕೃಷಿ ಸಂಬಂಧಿತ ವ್ಯವಹಾರಗಳಿಗಾಗಿ, ಅಥವಾ ಇನ್ಯಾವುದೋ ನಾಯಕರ ವಿಚಾರಕ್ಕೆ ಬಂದಾಗ ಇದು ಹೇಗೆ ಈ ಒಂದು ಸೂರ್ಯಗ್ರಹಣ ಪ್ರಭಾವವನ್ನು ಬೀರುತ್ತದೆ, ಈ ಎಲ್ಲ ವಿಚಾರವಾಗಿ ನಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಪ್ರಕಾಶ್ ಅಮ್ಮಣ್ಣ ಇವರು. ಅವರನ್ನ ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇನೆ. ನಮಸ್ಕಾರ ಸರ್. ಸಾಕಷ್ಟು ಬಾರಿ ನಿಮ್ಮ ಜೊತೆ ನಾವು ಇಂಥ ಕಾರ್ಯಕ್ರಮಗಳನ್ನು, ವಿಶ್ಲೇಷಣೆಗಳನ್ನು ಮಾಡ್ತಾನೆ ಇದ್ದೇವೆ. ಗ್ರಹಣ ಸಂಬಂಧಿತವಾಗಿರ್ಬೋದು ಅಥವಾ ಇನ್ನಾವುದೇ ಒಂದು ಘಟನೆಗಳು ನಡೆದಾಗ ಕೂಡ ನಾವು ವಿಜ್ಞಾನ, ಜ್ಯೋತಿಷ್ಯ ಅಂದರೆ ಒಂದು ವಿಜ್ಞಾನ ಅನ್ನೋದು ಒಂದು ಮಾತು. ಸೊ ಅದು ಮತ್ತು ವ್ಯಾವಹಾರಿಕವಾಗಿ ನೋಡುವಾಗ ಸೂರ್ಯಗ್ರಹಣಗಳಾಗಲಿ, ಚಂದ್ರಗ್ರಹಣ ಆಗಲಿ, ಅಥವಾ ವಿಶೇಷವಾದಂಥ ಖಗೋಳ ಕೌತುಕಗಳಲ್ಲಿ ನಡೆಯುವಂತಹ ಹಲವಾರು ವಿದ್ಯಮಾನಗಳು ಒಂದಷ್ಟು ಹೊಸ ಪ್ರಭಾವವನ್ನು ಬೀರುತ್ತದೆ ಅನ್ನೋದು ಹಿಂದಿನವರು ಕಂಡುಕೊಂಡಂಥ ಸತ್ಯ ಇರ್ಬೋದು. ಈ ಬಾರಿಯ ಗ್ರಸ್ತಾಸ್ತ ಸೂರ್ಯಗ್ರಹಣ ಹೇಗೆ ಬೇರೆ ಬೇರೆ ರಾಶಿಯವರ ಮೇಲೆ ಇರ್ಬೋದು, ಒಟ್ಟಾರೆಯಾಗಿ ಹೇಗೆ ಪರಿಣಾಮವನ್ನು ಇಂಥ ದೇಶದ ಮಟ್ಟಿಗಾದರೂ ನೋಡಿ, ಯಾವುದೇ ಒಂದು ವಿಚಾರವನ್ನು ನಾವು ಹೀಗೆ ಕೂತ್ಕೊಂಡು ಸಾರ್ವಜನಿಕರಿಗೋಸ್ಕರ, ವೀಕ್ಷಕರಿಗೋಸ್ಕರ ಇದರ ಬಗ್ಗೆ ಚರ್ಚೆ ಮಾಡಬೇಕಿದ್ರೆ ನಾವು ಕೇವಲ ಆ ಒಂದು ಸಣ್ಣ ವಿಚಾರವನ್ನು ಮಾತ್ರ ಹೇಳುವುದಲ್ಲ, ಅದಕ್ಕೆ ಪೂರ್ವಾಪರಗಳು ಅಂತೇಳಿ ಇರ್ತವೆ. ನೋಡಿ, ಚತುರ್ಮುಖ ಬ್ರಹ್ಮ ಅಂತ ಹೇಳ್ತಾರೆ. ಬ್ರಹ್ಮ ಅಂತ ಹೇಳಿದ್ರೆ ನಾನು ನೋಡುವವನು. ಚತುರ್ಮುಖ, 4 ಮುಖಗಳಲ್ಲಿ ನೋಡಬೇಕು ಅಂತೇಳಿ. ಉದಾಹರಣೆಗೆ ವೇದವನ್ನು ಒಂದು ಕಡೆಯಿಂದ ಗಣಿತ ಸ್ವರೂಪದಲ್ಲಿ ನೋಡಿದ್ದಾರೆ, ಗಣಿತ ಉಂಟು ಅದರಲ್ಲಿ. ಇನ್ನೊಂದು ವೈಜ್ಞಾನಿಕ ದೃಷ್ಟಿಕೋನ ನೋಡಿದ್ದಾರೆ, ಸಾಮಾಜಿಕ ದೃಷ್ಟಿಕೋನ ನೋಡಿದ್ದಾರೆ, ಅದರಲ್ಲಿ ಜನಪದೀಯ, ಆಮೇಲೆ ವ್ಯವಹಾರಗಳು, ಇದೆಲ್ಲ ಬರ್ತದೆ. ಇನ್ನೊಂದು ಭಾವನಾತ್ಮಕವಾಗಿ ಅಂದರೆ ಮಂತ್ರ, ಪೂಜೆ, ಈ ಸ್ವರೂಪದಲ್ಲಿಯೂ ಕೂಡ ಅದನ್ನು ನೋಡಿದ್ದಾರೆ. ಅವಾಗ ಇಲ್ಲಿ ಗ್ರಹಣ ಕೂಡ ಅದೇ ಚಿಂತನೆಯಲ್ಲಿ ನಾವು ನೋಡಬೇಕಾಗ್ತದೆ ಅಂಥೇಳಿ. ಯಾವುದೋ ಕೆಲವರು ಒಂದೇ ದೃಷ್ಟಿಕೋನದಲ್ಲಿ ನೋಡಿದವರು ಗ್ರಹಣ ಕಾಲದಲ್ಲಿ ಊಟ ಮಾಡಬಾರ್ದು ಅಂತ ಹೇಳ್ತಾರೆ, ಜಪ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಉಳಿದ 3 ದೃಷ್ಟಿಕೋನಗಳನ್ನು ನಾವು ನೋಡಿ ಅದನ್ನು ಅರ್ಥ ಮಾಡಿಕೊಂಡಿದ್ದಿದ್ರೆ ಖಂಡಿತವಾಗಿ ಕೂಡ ನಾವು ಆಚರಣೆಗೆ ಹೊರಡ್ತೇವೆ. ನಾವು ಎಲ್ಲವೂ ಕೂಡ ಲೋಕದ ಹಿತದೃಷ್ಟಿಯಿಂದಾಗಿ ಮಾಡಿ. ಇಲ್ಲಿ ಜ್ಯೋತಿಷಿಕ ಪರಿಭಾಷೆಗಳು ಅಂದರೆ ರೇಖಾಗಣಿತದ ವಿಚಾರದಲ್ಲಿ ಹೇಳೋದಿದ್ರೆ ಗ್ರಸ್ತಾಸ್ತ ಸೂರ್ಯಗ್ರಹಣ ಅಂಥೇಳಿ. ಅಂದರೆ ಕಾಲು ಅಲ್ಲ, ಅದಕ್ಕಿಂತಲೂ ಕಾಲು. ಅದಕ್ಕೆ ಹೋಗುವಂತಹ ಮಾರ್ಗಗಳು ಅದು ಅದೇ ರೀತಿಯಲ್ಲಿ ಬರ್ತದೆ. ಒಂದು ವೃತ್ತವನ್ನು ಹಿಡಿಯೋದು ಕೊನೆಯಲ್ಲಿ ಕಾಣುವಂಥದ್ದು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕಪ್ಪು, ಅದಕ್ಕಿಂತ ಸ್ವಲ್ಪ ಜಾಸ್ತಿ, ಕೊನೆಗೆ ಫುಲ್ಲು ಬ್ಲ್ಯಾಕ್. ಹೀಗೆ ಬೇರೆ ಬೇರೆ ಸ್ವರೂಪದಲ್ಲಿ ಅದು ಗ್ರಹಣ ಸ್ಪರ್ಶಗಳು, ಮೋಕ್ಷಗಳು, ಇದನ್ನೆಲ್ಲ ತಿಳಿಸ್ತಾ ಹೋಗಿದ್ದಾರೆ. ಇದು ಪ್ಯೂರ್ಲಿ ರೇಖಾಗಣಿತ, ಖಗೋಳಶಾಸ್ತ್ರ. ಇಲ್ಲಿ ನಾಳ್ದು ಬರುವಂಥ ಸೂರ್ಯಗ್ರಹಣ ಗ್ರಸ್ತಾಸ್ತ ಸೂರ್ಯಗ್ರಹಣ ಅಂಥೇಳಿ. ಕಾಲಿನ ಕಾಲು ಭಾಗ, ಅದಕ್ಕೆ ಗ್ರಾಸ ಮಾನಗಳಿವೆ, ಆ ಮಾನಗಳ ಪ್ರಕಾರದಲ್ಲಿ ಅದು ಮಾಡಿದ್ದೇವೆ. ಇನ್ನು ಗ್ರಹಣ ಸ್ಪರ್ಶ ಕಾಲಗಳು ಅಲ್ಲಿ ಇನ್ನೊಂದು ನೋಡಬೇಕು. ಮತ್ತೊಂದು ನೋಡಬೇಕು, ಗ್ರಹಣ ವೀಕ್ಷಣೆ, ಗ್ರಹಣ ದರ್ಶನ, ಎಷ್ಟೊತ್ತಿಗೆ, ಯಾರಿಗೆ, ಎಲ್ಲಿ, ಹೇಗೆ ಕಾಣುತ್ತದೆ, ಯಾವ ಭಾಗದಲ್ಲಿ ಕಾಣುತ್ತದೆ, ಎಷ್ಟು ಭಾಗಗಳಲ್ಲಿ ಅದನ್ನು ಬಹಳ ಸ್ಪಷ್ಟವಾಗಿ ಕಾಣಬಹುದು ಅಂತ ಹೇಳುವಂಥದ್ದು. ಅದಕ್ಕೆ ಭೌಗೋಳಿಕವಾದಂತಹ ಕೆಲವು ವಿಚಾರಗಳಿವೆ. ಬೆಟ್ಟ ಗುಡ್ಡಗಳಿರ್ಬೋದು, ಪರ್ವತಗಳಿರ್ಬೋದು, ಭೂಮಿ ಗುಂಡಗಿರುವಂಥದ್ದು. ಸೂರ್ಯ ಮೇಲೆ ಹೋಗುವಾಗ ನಮಗೆ ಹಗಲಾಗೋಗಿ ಇನ್ನೊಬ್ಬನಿಗೆ ರಾತ್ರಿ ಆಗ್ತದೆ, ನಮಗೆ ಮಧ್ಯಾಹ್ನ ಆಗೋಗಿ ಇನ್ನೊಬ್ಬನಿಗೆ ಸಂಜೆ ಆಗ್ತದೆ. ಈ ರೀತಿಯ ವಿಚಾರಗಳೆಲ್ಲ ಸುಮಾರು ಸಂಬಂಧಪಟ್ಟ ಹಾಗೆ. ಅದು ಬಹುಶಃ ಈಗ ನಮಗೆ ಅದನ್ನೆಲ್ಲ ವಿವರಿಸುವಂಥ ಒಂದು ಸಮಯ ಇಲ್ಲ. ನಾವೀಗೇನು ಅಂತ ಹೇಳಿದ್ರೆ ಇಲ್ಲಿ ಗ್ರಹಣ ಎಷ್ಟೊತ್ತಿಗೆ ಸ್ಪರ್ಶ ಆಗ್ತದೆ ಅಂತ ಹೇಳುವಂಥದ್ದು. ನೋಡಿ, ಗ್ರಹಣ ಪಶ್ಚಿಮ ಮತ್ತು ದಕ್ಷಿಣದ ಈ ಮಧ್ಯಭಾಗದಲ್ಲಿ ಗೋಚರ ಆಗ್ತದೆ. ನಾವು ರವಿಯನ್ನು ಇಟ್ಕೊಂಡಾಗ ರವಿಗೆ ದಕ್ಷಿಣ ಮತ್ತು ಪಶ್ಚಿಮ ಭಾಗದಲ್ಲಿ ಈಸ್ಟ್ ಪೋರ್ಷನ್ನಲ್ಲಿ ನಮಗೆ ಗ್ರಹಣ ಗೋಚರ ಆಗ್ತದೆ. ಇದು 4:52 ಪ್ರಾರಂಭ ಆಗ್ಬೋದು, ಸ್ಪರ್ಶ ಆಗುವಂಥದ್ದು. ಗ್ರಹಣ ಸ್ಪರ್ಶ ಆಗುವುದು 4:52. ವೃಶ್ಚಿಕ ರಾಶಿಯಲ್ಲಿ ಸ್ಪರ್ಶ ಆಗುವಂತಹ ಗ್ರಹಣ. ವೃಶ್ಚಿಕ ರಾಶಿಯಲ್ಲಿ ಕೇತು ಇರುವುದರಿಂದ ಇಲ್ಲಿ ಅದು ಕೇತು ನಿಜವಾಗಿ ಈ ಕಡೆ ಬಂದಾಗಿದ್ದರೂ ಕೂಡ
ನಾವು ಡಿಗ್ರಿ ಲೆಕ್ಕಾಚಾರದಲ್ಲಿ ನೋಡಿದಾಗ ಈಗ ಈಗ ಈ ಈ ಬಾರಿಯ ಗ್ರಹಣ 25ನೇ ತಾರೀಕಿನಂದು ಹೌದು ನಮಗೆ ಗ್ರಸ್ತಸ್ಥ ಸೂರ್ಯಗ್ರಹಣ ಆಗುತ್ತೆ. ಆ ದಿವಸ ಸ್ಪರ್ಶ ಆಗೋದು 4:25 ಸಂಜೆ ಸಂಜೆ ಸ್ಪರ್ಶ ಆಗುವಂಥದ್ದು. ಅಂದರೆ ನಮಗೆ ಸಾಯಂಕಾಲ ಸೂರ್ಯ ಮುಳುಗಲಿಕ್ಕೆ ಹೋಗುವ ಅಂದ್ರೆ ಸೂರ್ಯಾಸ್ತದ ಸಮಯ ಅಸ್ತದ ಸಮಯ ಗ್ರಸ್ತಸ್ಥ ಸೂರ್ಯಗ್ರಹಣ ಕಾಣ್ತದೆ. ಹೌದು. ಇನ್ನು ಈ ಗ್ರಹಣ ಮಧ್ಯಕಾಲ ಹೇಳಿದ್ದಾರೆ. 4:05:51 ಮಧ್ಯಕಾಲ. ಹೌದು. ಇನ್ನು ಮೋಕ್ಷ ಕಾಲ 6:39. ಸಾಮಾನ್ಯವಾಗಿ 6:39 ಅಂದ್ರೆ 4:52 6:39 ಇದು 25ನೇ ತಾರೀಕಿನಂದು ಗ್ರಹಣ ಈ ಗ್ರಹಣ ಸಂಭವಿಸ್ತದೆ. ಹೌದು. ಇಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ 6:06 ಸೂರ್ಯಾಸ್ತಮಾನ. ಇನ್ನು ಬೆಂಗಳೂರಿಗೆ ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಅಲ್ಲಿ 1.5 ನಿಮಿಷದ ವ್ಯತ್ಯಾಸ ಇರ್ಬೋದು, ಕೆಲವು ಕಡೆ ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು. ನಾವೀಗ ಉಡುಪಿಯಲ್ಲಿ ಕೂತ್ಕೊಂಡು ಮಾತಾಡುವಾಗ 6:06 ಸೂರ್ಯಾಸ್ತಮಾನ ಆಗ್ತದೆ. ಅಂದ್ರೆ ನಮಗೆ ಮೋಕ್ಷ ಕಾಣುವುದಿಲ್ಲ, ಕೊನೆಯ ಭಾಗಗಳು ನಮಗೆ ಗೋಚಾರಕ್ಕೆ ಬರುವುದಿಲ್ಲ. ಇದು ಸೂರ್ಯಗ್ರಹಣ ಸ್ಪರ್ಶ ಮೋಕ್ಷದ ವಿಚಾರಗಳನ್ನು ನಾವು 4:52 ಗ್ರಹಣ ಸ್ಪರ್ಶ ಆಗ್ತದೆ. 5:51 ಅದರ ಮಧ್ಯಭಾಗ, 6:39 ಅದು ಕೊನೆ ಆಗ್ತದೆ. ಆದ್ರೆ 6:06 ಸೂರ್ಯಾಸ್ತಮಾನ ಆಗೋದ್ರಿಂದ ಮೋಕ್ಷ ನಮಗೆ ಕಾಣುವುದಿಲ್ಲ. ವೀಕ್ಷಕರು ಇದನ್ನು ವಿಶೇಷವಾಗಿ ಗಮನ ಇಟ್ಕೊಳ್ಬೇಕು. ಯಾಕಂದ್ರೆ ನನಗೆ ಅನೇಕ ಜನ ಕನ್ಫ್ಯೂಸ್ ಆಗಿ ಫೋನ್ ಮಾಡ್ತಾ ಇರ್ತಾರೆ, ಯಾರ್ಯಾರ ತಪ್ಪು ಸಂದೇಶಗಳನ್ನು ಕೊಡ್ತಾರೆ. ಅವಾಗ ಇದನ್ನು ನೋಡಿದರೆ ಏಕಕಾಲಕ್ಕೆ ನಾವು ಎಲ್ರಿಗೂ ಹೇಳಿದಂತಹ ಫಲ ಬರ್ತದೆ. ಈಗ ಈ ಬಾರಿಯ ಸೂರ್ಯಗ್ರಹಣದಿಂದ ರಾಶಿಗಳ ಮೇಲೆ ಏನು ಪ್ರಭಾವ ಬೀರ್ಬೋದು? ಮತ್ತು ಯಾವ ರಾಶಿಗೆ ನಾವು ಹೇಳುವುದಾಗಿ ಸಾಮಾನ್ಯವಾಗಿ ಕೆಲವು ರಾಶಿಗಳಿಗೆ ತುಂಬ ಇದರಿಂದ ದೋಷಗಳಿವೆ ಅನ್ನುವಂಥ ಮಾತುಗಳು ಕೇಳಬಿರ್ತದೆ. ಯಾವ ರಾಶಿಗೆ ಹೇಗೆ ಅಂತ ಅಲ್ಲ, ಈ ಚಿಂತನೆ ಇದು ಏನೋ ಪಂಚಾಂಗದಲ್ಲಿ ಬರೆದಿದ್ದಾರೆ. ಒಬ್ಬ ಜ್ಯೋತಿಷಿಯಾಗಿ ನಾನು ಚಿಂತನೆ ಮಾಡೋದೇ ಬೇರೆ. ನಾನು ಇದರ ಬಗ್ಗೆ ಹೇಳ್ತೇನೆ. ಬೇಕಾದ್ರೆ ವೃಶ್ಚಿಕ ರಾಶಿಯವರಿಗೆ ತೊಂದರೆಗಳುಂಟು. ಆಮೇಲೆ ಅದರ ತ್ರಿಕೋಣ ರಾಶಿಗಳು ಮೀನ ಕರ್ಕಾಟಕ, ಇದಕ್ಕೆ ತೊಂದರೆಗಳುಂಟು. ಇನ್ನು ಅದರ ದ್ವಾದಶ ರಾಶಿಗಳು ಧನು ಮತ್ತು ತುಲಾ ರಾಶಿಯವರಿಗೆ ತೊಂದರೆಗಳುಂಟು. ಸಪ್ತಮ ರಾಶಿ ವೃಷಭ ಅವರಿಗೆ ತೊಂದರೆಗಳುಂಟು. ಇದು ಓರಲ್ ಆಗಿ ಹೇಳುವಂಥದ್ದು. ಆದರೆ ಯಾವ ರಾಶಿಯಲ್ಲಿ ಬೇಕಾದರೆ ಗ್ರಹಣ ಹಿಡೀಲಿ, ವೃಶ್ಚಿಕ ರಾಶಿಯಲ್ಲಿ ಈಗ ಸೂರ್ಯಗ್ರಹಣ ಹಿಡ್ದಿದೆ, ಅದು ಎಲ್ರಿಗೂ ತೊಂದರೆ. ಅದು ಹೇಗೆ ಅಂತ ಹೇಳಿದ್ರೆ, ಈಗ ನಿಮ್ಮದು ಒಂದು ರಾಶಿ ಬೇರೆ, ನಂದು ಒಂದು ರಾಶಿ ಬೇರೆ. ನಿಮಗೆ ತೊಂದರೆ ಬಂದರೆ ನನಗೆ ತೊಂದರೆ ಬಂದಾಗಿ. ಈ ದೇಶದಲ್ಲಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಒಬ್ಬ ಇರ್ತಾನೆ ನಾಗರಿಕ, ಅವನ ರಾಶಿಗೆ ತೊಂದರೆ ಬರ್ತದೆ, ನನಗೆ ತೊಂದರೆ ಇಲ್ಲ. ಆದರೆ ನನಗೆ ಸುದ್ದಿ ತಿಳಿದ ತಕ್ಷಣ ನನಗೆ ತೊಂದರೆ, ಅದು ಒಂದಲ್ಲ ಒಂದು ರೀತಿಯಲ್ಲಿ. ಅದಕ್ಕೆ ಬೇಕಾಗಿ ಏನು ಮಾಡಿದ್ರು ನಮ್ಮ ಪೂರ್ವಜರು, ಏನು ಮಾಡಿದ್ರು ಅಂತ ಹೇಳಿದರೆ, ಗ್ರಹಣ ಕಾಲದಲ್ಲಿ ಈ ರೀತಿಯಲ್ಲಿ ನೀವು ಅದನ್ನು ಆಚರಣೆ ಮಾಡಬೇಕು. ದೋಷಗಳು ಬರುವುದು ಸಾಮಾನ್ಯ. ಇನ್ನು ದೋಷ ಅಂತ ಹೇಳುವಂಥದ್ದು ನಮ್ಮ ತಪ್ಪು ತಿಳುವಳಿಕೆಯಿಂದ, ತಪ್ಪು ನಡತೆಗಳಿಂದ ದೋಷ ಬರುವಂಥದ್ದು ಅಷ್ಟೇ ಹೊರತು, ಇಲ್ಲದ್ರೆ ಅಲ್ಲಿ ಗ್ರಹಣ ಹಿಡಿತದೆ ನಮ್ಮ ಮೇಲೆ ಬಂದು ಬಡದಾಡುವುದಿಲ್ಲ ಅದು. ಅದಕ್ಕೆ ಕಾಲಕ್ಕೆ ತಕ್ಕಂತೆ ನಾವು ಅದಕ್ಕೆ ನೋಡಿಕೊಂಡಿದ್ದಾಗ ಸಮಸ್ಯೆಯೇ ಬರೋದಿಲ್ಲ. ಓಕೆ. ಈ ಗ್ರಹಣದಿಂದ, ಈ ಬಾರಿ ಈ ಸೂರ್ಯಗ್ರಹಣದಿಂದ ದೇಶದ ಮಟ್ಟಿಗೆ ಹೇಳುವುದಾದ್ರೆ, ದೇಶದ ಅಭಿವೃದ್ಧಿ ವಿಚಾರವಾಗಿ ಹೇಳುವುದಾದ್ರೆ, ಇದರಿಂದ ಏನಾದರೂ ಪ್ರಭಾವ ಬೀರುವ ಸಾಧ್ಯತೆಗಳಿವೆಯಾ? ಒಂದು ಗ್ರಹಣ ಅನ್ನೋದು ಯಾವ ರೀತಿ ಯಾವ ಒಂದು ಕ್ಷೇತ್ರಗಳಿಗೆ ಒಂದು ಪ್ರಭಾವವನ್ನು ಬೀರಬಹುದು ಅನ್ನೋದು? ಅಲ್ಲ, ಗ್ರಹಣ ಚಿಂತನೆಯನ್ನು ನಾವು ಕೇವಲ ಒಂದು ಗ್ರಹಣದಿಂದ ಮಾತ್ರ ನೋಡುವುದಲ್ಲ, ಗ್ರಹಣ ಕಾಲದ ಗ್ರಹಸ್ಥಿತಿ ಹೇಗುಂಟು ಅಂತ ನೋಡಿ. ಶನಿ ಇನ್ನು ಕುಂಭರಾಶಿಗೆ ಬರುವಂಥದ್ದು, ಅವನ ಮೂಲ ತ್ರಿಕೋಣಕ್ಕೆ ಬರುವಂಥದ್ದು. ಇದು ಮೂಲ ತ್ರಿಕೋಣಕ್ಕೆ ಬಂದಾಗ ಅಲ್ಲಿ ಅವನ ವೀಕ್ಷಣೆಯಲ್ಲಿ ಇರ್ತದೆ ಸಂಗ್ರಾಮ ರಾಶಿ, ಮೇಷರಾಶಿಗೆ 3ನೇ ದೃಷ್ಟಿ ಬೀರ್ತಾನೆ. ಸಪ್ತಮ ರಾಶಿ ಸಂಗ್ರಾಮ ರಾಶಿ, ಸಿಂಹ ಇದು ಅಗ್ನಿತತ್ವ ರಾಶಿ, ಅಲ್ಲಿಗೆ ದೃಷ್ಟಿ ಹಾಕ್ತಾನೆ ಅವನು. ಹಾಗೆ ಅವನು ವೃಶ್ಚಿಕಕ್ಕೂ ಗ್ರಹಣ ರಾಶಿಗೂ ಕೂಡ ವೀಕ್ಷಣೆ ಮಾಡ್ತಾನೆ. ಅಂದರೆ ಅವನು ಅಬ್ಸರ್ವ್ ಮಾಡ್ತಾನೆ ಎಲ್ಲದರಿಂದ, ಎಲ್ಲ ಇದರಿಂದ. ಈಗ ನಾನು ಅರ್ಥ ಆಯ್ತು ನಿಮಗೆ? ನಾನು ಹೇಳಿದ ವಿಷಯ ಹೇಳ್ತೇನೆ. ನಾನು ಕೆಟ್ಟದ್ದನ್ನು ಮಾತಾಡ್ತೇನೆ, ಒಳ್ಳೆಯದನ್ನು ಮಾತಾಡ್ತೇನೆ. ವೀಕ್ಷಕರು ಎಲ್ಲವನ್ನು ಗ್ರಹಣ ಮಾಡ್ತಾರೆ. ಓಕೆ. ಅದನ್ನು ಬೇಕಾದ್ದನ್ನು ತಗೊಳ್ಬೇಕು, ಬೇಡದ್ದನ್ನು ಬಿಟ್ಟು ಬಿಡಬೇಕು. ಓಕೆ. ಈ ರೀತಿಯಲ್ಲಿ ನಮಗೆ ಯಾವುದು ಬೇಕಾದ ಹೌದು. ಆದರೆ ಈ ಗ್ರಹಣ ಪ್ರಭಾವದಿಂದ ಎಲ್ಲವನ್ನು ತಗೊಂಡು ಬಿಡ್ತಾರೆ. ಓಕೆ. ದೋಷಗ್ರಸ್ತರು.
ಓಕೆ. ಎಲ್ಲವನ್ನು ತಗೊಳ್ತಾರೆ. ಒಳ್ಳೇದು ತಗೊಳ್ತಾರೆ, ಒಳ್ಳೆ ಕೆಟ್ಟದ್ದು ತಗೊಳ್ತಾರೆ. ಎಷ್ಟೋ ಜನ ಹೆದರಿಸುವವರಿದ್ದಾರೆ, ಎಷ್ಟೋ ಜನ ಗ್ರಹಣ ಬಂತು ಆ ಪೂಜೆ ಮಾಡು ಈ ಪೂಜೆ ಮಾಡು ಹೆದರಿಸುವವರು ಇರ್ತಾರೆ, ವಿಪರೀತ ಖರ್ಚು ಮಾಡ್ತಾರೆ. ಈ ರೀತಿಯಲ್ಲಿ ಅವ್ರ ನಷ್ಟವನ್ನು ಸಂಪಾದಿಸಿಕೊಳ್ತಾರೆ. ಓಕೆ. ಅದಕ್ಕೆ ಬೇಕಾಗಿ ಅವ್ರು ನಮ್ಮ ಪಂಚಾಂಗ ಕರ್ತೃಗಳು ಅಥವಾ ಮೂಲ ಬಹಳ ಪುರಾತನ ಜ್ಯೋತಿಷ್ಯಗಳು ಅವರು ವಿಶೇಷವಾಗಿ ಪ್ರತಿಯೊಂದೊಬ್ಬರಿಗೂ ಹೇಳಲಿಲ್ಲ. ಎಲ್ರಿಗೂ ಸೂರ್ಯನಿಂದ ನಾವು ಯಾರ್ಯಾರು ಎಷ್ಟೆಷ್ಟು ಶಕ್ತಿಯನ್ನು ಪಡಿತಾರೋ ಅಂಥವರಿಗೆಲ್ಲ ಸಂಬಂಧಪಟ್ಟದ್ದು. ಚಂದ್ರನಿಂದ ಯಾರ್ಯಾರು ಯಾವ ಯಾವ ಶಕ್ತಿಗಳನ್ನು ಪಡಿತಾರೋ ಅಂಥವರಿಗೆಲ್ಲ ಸಂಬಂಧಪಟ್ಟದ್ದು. ಈ ರೀತಿಯಲ್ಲಿ ನಾವು ಅದನ್ನು ಗ್ರಹಣ ಸೂರ್ಯನಿಗೆ ಗ್ರಹಣ ಆಗುವುದಿಲ್ಲ. ಯಾಕಂದರೆ ಸೂರ್ಯ ಇರುವುದು ಎಷ್ಟೋ ದೂರದಲ್ಲಿ, ಗ್ರಹಣ ಆಗೋದು ಕೆಳಗೆ, ನಮಗೆ ಕಣ್ಣಿಗೆ ಕಾಣ್ತದೆ. ಅಂದರೆ ಅಷ್ಟು ಹೊತ್ತು ಸೂರ್ಯನ ಬೆಳಕಿನಿಂದ ಭೂಮಿ ವಂಚಿತ ಆಗ್ತದೆ, ಅಷ್ಟು ಭಾಗ. ಅದು ಇಲ್ಲಿ ಏನು ಪರಿಣಾಮ ಬೀರ್ತದೆ ಅಂತ ಹೇಳಿದ್ರೆ, ಭೂಮಿಯಲ್ಲಿ ಕೆಳಗಡೆ ಪ್ಲೇಟಿಂಗ್ಸ್ ಉಂಟು, ಕಂಪನ ನಡೀತಾ ಇರಬೇಕು. ಈ ಕಂಪನಗಳಲ್ಲಿ ವ್ಯತ್ಯಾಸ ಬಂದಾಗ ಪ್ರಕೋಪಗಳು ಬರ್ಬೋದು, ಸುನಾಮಿ, ಚಂಡಮಾರುತ, ಇದರ ಸೂಚನೆಗಳು. ಸಾಮಾನ್ಯವಾಗಿ ನಾವು ನೋಡುವ ಪ್ರಕಾರದಲ್ಲಿ ಈಗ ಬೆಂಗಳೂರನ್ನೇ ತಗೊಂಡಾಗ ಅಕಾಲಿಕ ಮಳೆಗಳು ಬರ್ತಾ ಉಂಟು. ಇದೊಂದು ವಾತಾವರಣದ್ದು. ಇದಕ್ಕೆ ಕೇವಲ ಒಂದು ಗ್ರಹಸ್ಥಿತಿಯನ್ನು ಹೇಳಲಿಕ್ಕೂ ಆಗೋದಿಲ್ಲ. ನಮ್ಮ ಪುರಾತನರು ಒಂದು ಮಾತು ಹೇಳಿದ್ದಾರೆ, ನದಿಗಳು, ಗಿರಿಗಳು, ವೃಕ್ಷಗಳು, ಈ ಮೂರರಲ್ಲಿ ಮನುಷ್ಯನ ಜೀವ ಇರುವಂಥದ್ದು ಅಂತೇಳಿ. ನೋಡಿ, ಅದನ್ನು ಬಿಡಿಸಿದಾಗ ಎಷ್ಟು ಆಳವಾಗಿ ನೋಡಿದರೆ ಗಿರಿಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ, ರೆಸಾರ್ಟ್ಗಳನ್ನು ಮಾಡೋದು, ಅದು ಮಾಡೋದು, ಇದು ಮಾಡೋದು. ಕೊನೆಗೆ ಮಡಿಕೇರಿಯಲ್ಲಿ ನಡೆದಂತಹ ಭೂಕಂಪಗಳು ಇದೆಲ್ಲ ವೃಕ್ಷಗಳನ್ನು ಕಡಿತಾ ಇದ್ದಾರೆ. ಇನ್ನು ನಗರದಲ್ಲೆಲ್ಲ ಉದ್ಯಾನಗಳನ್ನೆಲ್ಲ ಮಾಡಲಿ, ಅದು ಇಲ್ಲಿ ಇಲ್ಲ. ಆವಾಗ ಏನಾಗ್ತದೆ, ಈಕೋ ವ್ಯತ್ಯಾಸ ಬಂದು ಬಿಡ್ತದೆ, ಸಮತೋಲನ ವ್ಯತ್ಯಾಸ ಬರ್ತದೆ. ನದಿಗಳನ್ನು ತಿರುವು ಮಾಡುವಂಥದ್ದು ಅಥವಾ ಮಲಿನ ಮಾಡುವಂಥದ್ದು ಇಂಥದ್ದೆಲ್ಲ ಮಾಡ್ತಾರೆ. ಆವಾಗ ಏನಾಗ್ತದೆ, ಇದರ ಪ್ರತಿಯೊಂದು ಪರಿಣಾಮ ಕೂಡ ಮನುಷ್ಯನಿಗೆ ಬೀಳ್ತದೆ. ನನ್ನ ಮನೆಗೇನು ತೊಂದರೆ ಇಲ್ಲ, ನಾನು ಭದ್ರವಾದ ಮನೆ ಕಟ್ಟಿಕೊಂಡಿದ್ದೇನೆ. ಆದರೆ ನಾನು ಜೀವಿಸುವಂತಹ ಈ ಪ್ರಪಂಚದಲ್ಲಿ ಅದೆಷ್ಟೋ ಭದ್ರತೆ ಇಲ್ಲದಂತಹ ಮನೆಗಳಿವೆ. ಅವರಿಗೂ ತೊಂದರೆ ಬಂದು ನನಗೂ ತೊಂದರೆ ಬಂತು. ಅದಕ್ಕೆ ಬೇಕಾಗಿ ನಮ್ಮ ಈ ಕಲಶ ಸ್ಥಾಪನೆ ಎಲ್ಲ ಮಾಡುವಾಗ ಅದರ ಉದ್ದೇಶವನ್ನು ಹೇಳಿದರು. ನದ್ಯೋಗಿರೆಯ ವೃಕ್ಷ ಅಂತೇಳಿ ಹೇಳಿದ್ದಾರೆ, ಮಂತ್ರಗಳನ್ನು ಹೇಳಿದ್ದಾರೆ. ಇದನ್ನೆಲ್ಲ ನಾವು ರಕ್ಷಣೆ ಮಾಡಿಕೊಂಡು ಬರೋಣ ಅಂತ. ಅಂದರೆ ಪ್ರಾಕೃತಿಕ ವಿಕೋಪಕ್ಕೆ ನಾವು ನಾಂದಿ ಹಾಡ್ತಾ ಇದ್ದೇವೆ, ಮತ್ತೆ ಕೆಲವೊಮ್ಮೆ ನಮ್ಮಿಂದಲೇ ಈ ವಿಕೋಪಗಳು ಬಂದಿವೆ ಅಂತ ಅಲ್ಲ, ನಾವು ಮಾಡಿ ಆಗಿದೆ. ಮತ್ತೆ ಗ್ರಹಣವನ್ನು ದೂರಿ ಪ್ರಯೋಜನ ಇಲ್ಲ, ಅದು ಗ್ರಹಣದ ಫಲ, ಅದು ಬರಲೇಬೇಕು. ಈಗ ನದಿ ಈ ಕಡೆ ನೀರು ಬರ್ತಾ ಉಂಟು, ನಾವು ಆ ಕೋಡಿಯನ್ನು ಒಡೆದಾಕಿದ್ದೇವೆ, ಅದು ಮತ್ತೆ ಎಲ್ಲಿಗೆ ಬರಬೇಕು, ನಮ್ಮ ಮೇಲೆ ಬರಬೇಕಷ್ಟೇ, ಪ್ರವಾಹ ಬರಲೇಬೇಕು. ಹೌದು, ನಾವು ರಕ್ಷಣೆ ಮಾಡಿಕೊಳ್ಬೇಕು. ಹಾಗೆ ಆಗಿದೆ. ಒಟ್ಟಾರೆಯಾಗಿ ಈ ಬಾರಿಯ ಗ್ರಸ್ತಾಸ್ತ ಸೂರ್ಯಗ್ರಹಣದಿಂದ ನಾವೊಂದು ವ್ಯಾವಹಾರಿಕ ದೃಷ್ಟಿಯಿಂದ ನೋಡೋದಾದರೆ, ಇದು ಏನಾದರೂ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆಗಳಾಗುವ ಸಾಧ್ಯತೆಗಳು ಅಥವಾ ಸೂಚನೆಗಳೇನಾದರೂ ಇದೆಯಾ? ಇಲ್ಲಿ ಅದಕ್ಕೆ ನಾನು ಹೇಳಿದ್ದು, ಎಲ್ಲಿ ಗ್ರಹಣವನ್ನು ಕಟ್ಟುನಿಟ್ಟಾಗಿ ಧರ್ಮಶ್ರದ್ಧೆಯಿಂದ ಆಚರಣೆ ಮಾಡ್ತಾರೋ ಅವರಿಗೆ ತೊಂದರೆ ಬರೋದಿಲ್ಲ. ಯಾಕಂದರೆ ಇಂಥದ್ದು ಎಷ್ಟೋ ಗ್ರಹಣಗಳು ಈ ಭೂಮಿಗೆ, ಭಾರತ ಭೂಮಿಗೆ ಬಂದೋಗಿದೆ, ಎಷ್ಟೋ ಬಂದಿದೆ. ಹೌದು, ವಿದೇಶಗಳಲ್ಲಿ ಬಂದಿದೆ. ವಿದೇಶಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ನಿತ್ಯ ಧರ್ಮ ಕಲಹಗಳು, ಜನಾಂಗೀಯ ಕಲಹಗಳು, ಬಾಂಬು ಹಾಕುವಂಥದ್ದು. ಭಾರತದಲ್ಲಿ ಕಡಿಮೆ ಅಲ್ವಾ ಆ ಲೆಕ್ಕದಲ್ಲಿ? ಅದಕ್ಕೆ ಕಾರಣ ಗ್ರಹಣಗಳು ಕಾರಣ ಅಲ್ಲ, ಗ್ರಹಣಗಳನ್ನು ಆಚರಿಸುವಂತಹ ಫಲದು. ನಮ್ಮ ಸಮತೋಲನವನ್ನು ನಾವು ಕಾಪಾಡಿಕೊಳ್ಬೇಕು. ತೊಂದರೆಗಳು ಬರ್ತವೆ. ಈಗ ಒಂದು ಕರೆಂಟ್ ಮನೆಗೆ ಹರಿದು ಬರ್ತಾ ಉಂಟು, ಅದಕ್ಕೆ ಬೇಕಾದಂಥ ರೆಸಿಸ್ಟರ್ಗಳನ್ನು ನೀವು ಮೊದಲೇ ಹಾಕ್ಕೊಂಡಿರ್ತೀರಿ. ಅದು ಯಾವುದೂ ಇಲ್ಲ, ಕರೆಂಟೇ, ಅದಕ್ಕೂ ಕರೆಂಟೇ, ಇದು ಕರೆಂಟೇ, ನೇರ ವೈರ್ ಕೊಟ್ಟುಬಿಡಿ, ಮನೆ ಸುಟ್ಟೋಗ್ತದೆ. ಇಷ್ಟೇ ಇರುವಂಥದ್ದು. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ, ಆ ಸಂಪ್ರದಾಯದಲ್ಲಿ ಅದಕ್ಕೆ ಕಾಲಕ್ಕೆ ಬೇಕಾದಂತಹ ಆಚರಣೆಗಳನ್ನೆಲ್ಲ ಮಾಡಿಕೊಂಡು ಹೋದರು. ಅದು ಒಂದು ಕಾಲದಲ್ಲಿ ಉತ್ತಮ ಸ್ಥಿತಿಯಲ್ಲಿ ಆಚರಣೆ ನಡೀತಾ ಇತ್ತು. ಅಂದರೆ ಎಲ್ರಿಗೂ ಅದರ ಬಗ್ಗೆ ಜ್ಞಾನ ಇತ್ತು. ಬೇಡ, ಈಗ ನನ್ನ ಜೀವಿತಾವಧಿಯಲ್ಲಿ ನಾನು ಸಣ್ಣ ಪ್ರಾಯದಲ್ಲಿ, ನನಗೆ 10 ವರ್ಷದಲ್ಲಿ ಉಪನಯನ ಆಗಿದೆ. ಆವಾಗ ತಂದೆಯೆಲ್ಲ ಗ್ರಹಣ ಬಂದ ತಕ್ಷಣ ಒದ್ದೆ ಬಟ್ಟೆಯಲ್ಲಿ ಇರಬೇಕು, ಹಾಗೆ ಇರಬೇಕು, ಹೀಗೆ ಇರಬೇಕು. ಆವಾಗ ನಮಗೆ ಉಪದ್ರ ಆಗ್ತಿತ್ತದು. ಈಗಿನವರು ಅಡ್ಡ ಮಾತಾಡೋದು, ಇವ್ರದ್ದು ನಿಕಾರ್ಮ ಗ್ರಹಣದ್ದು ಅಂತ ಹೇಳಿ ನಾನು ಹೇಳಿದ್ದುಂಟು. ಆದರೆ ಈಗ ನಾನು ಅದನ್ನು ತಿಳ್ಕೊಂಡ ಮೇಲೆ ಅದು ಅರ್ಥಗರ್ಭಿತ. ಹೌದು, ಅವತ್ತು ಕೇವಲ ಅಂತಹ ಒಂದು ವೈಜ್ಞಾನಿಕ ವಿಷಯಗಳನ್ನು
ಆಚರಣೆ ರೂಪದ ಜೊತೆಗೆ ಅದನ್ನು ಹೊಂದಿಸಿಕೊಳ್ತಾ ಇದೆ. ಹೊಂದಿಸಿಕೊಳ್ತಾ ಅಂದ್ರೆ ಅದು ವಿಜ್ಞಾನ ಅಂತ ಹೇಳ್ತಾ ಇರಲಿಲ್ಲ, ಇದೊಂದು ಆಚರಣೆ ಅಂತ ಹೇಳ್ತಾ ಜನ ಸಾಮಾನ್ಯರು ಕೂಡ ಮುಟ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ರು. ಗ್ರಹಣ ಕಾಲದಲ್ಲಿ ಹೊರಗೆ ಹೋಗಬೇಡಿ ಅಂತ ಹೇಳ್ತಾ ಇದ್ರು, ಆಕಾಶ ನೋಡಬೇಡಿ ಕಣ್ಣು ಸುಟ್ಟು ಹೋಗ್ತದೆ ಅಂತ ಹೇಳ್ತಾ ಇದ್ರು. ಆದ್ರಿಂದ ಯಾರು ಅದರ ಬಗ್ಗೆ ಮನೆಯಿಂದ ಹೊರಗೆ ಬರ್ತಾ ಇರಲಿಲ್ಲ ಗ್ರಹಣ ಕಾಲದಲ್ಲಿ. ಹೌದು, ಇದೆಲ್ಲವೂ ವೈಜ್ಞಾನಿಕ ಸತ್ಯಗಳು ಈಗ ಗೊತ್ತಾಗ್ತಾ ಇದೆ ಅದೇನು ಅಂತ. ಖಂಡಿತ ಖಂಡಿತ. ಆಗ ಆಚರಣೆ ಇದ್ದದ್ದು, ಆ ಆಚರಣೆಯ ಪ್ರತಿಯೊಂದು ಆಚರಣೆ ಹಿಂದೆಯೂ, ನಮ್ಮ ಹಿರಿಯರ ಪ್ರತಿಯೊಂದು ಆಚರಣೆ ಹಿಂದೆಯೂ ಒಂದು ಸ್ಪಷ್ಟವಾದಂತಹ ವಿಜ್ಞಾನ ಸಂದೇಶ ಇತ್ತು ಇತ್ತು ಇತ್ತು. ಮೊನ್ನೆಬ್ಬರು ಮಾಧ್ಯಮದವರು ನನ್ನ ಹತ್ರ ಒಂದು ಪ್ರಶ್ನೆ ಮಾಡಿದರು, ನೀವು ಗ್ರಹಣ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ. ಯಾಕೆ ಮಾಡಬಾರ್ದಾ? ಆಕಾಶದಲ್ಲಿ ಎಲ್ಲರೂ ಖಗೋಳ ಕೌತುಕ ಬೇಕು ಅಂತ ಹೇಳಿ ಸಿಗ್ತದ? ನಾಳೆ ಒಂದು ಗ್ರಹಣ ಬರಲಿ ಅಂತ ಹೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಖಂಡಿತ ಎಂಜಾಯ್ ಮಾಡ್ತೇನೆ, ಆದರೆ ಹೇಗೆ ಎಂಜಾಯ್ ಮಾಡ್ತೇನೆ ಅಂತ ಹೇಳುವಂಥದ್ದು ಇರುತ್ತೆ, ಬಹಳ ಪ್ರಾಮುಖ್ಯ. ಈಗ ಅದಕ್ಕೊಂದು ಉದಾಹರಣೆ ಕೊಟ್ಟೆ. ನನಗೆ ಆ ವೆಲ್ಡಿಂಗ್ನ ಆ ಬೆಳಕು ಉಂಟಲ್ಲ, ನನಗೆ ಭಾರಿ ಖುಷಿ ನೋಡಲಿಕ್ಕೆ ಅದು. ಹಾಗೆ ಅಂತೇಳಿ ನಾನು ನೇರವಾಗಿ ನೋಡಿದರೆ ಏನಾದಿತ್ತು, ನನ್ನ ಕಣ್ಣು ಓದಿ. ಅದಕ್ಕೆ ಬೇಕಾದಂಥ ಉಪಕರಣಗಳು ಇಟ್ಕೊಂಡು ನೋಡಬೇಕು. ಹೌದು, ಯಾಕೆಂದ್ರೆ ಕೆಲವರ ಆಸಕ್ತಿಯ ಕ್ಷೇತ್ರಗಳು ಇರ್ತದೆ. ಈಗ ಖಗೋಳ ಪ್ರೇಮಿಗಳೇ ಬಹಳಷ್ಟು. ಈಗ ಪೂರ್ಣ ಪ್ರಜ್ಞಾ ಕಾಲೇಜಿನಲ್ಲಿ ಡಾಕ್ಟರ್ ಎ ಪಿ ಭಟ್ರು, ಆಮೇಲೆ ಒಂದೊಂದಷ್ಟು ಹವ್ಯಾಸಿ ಖಗೋಳ ಪ್ರಿಯರ ಒಂದು ಸಂಘ ಇದೆ. ಅವರೀಗ ಈ ಸೂರ್ಯಗ್ರಹಣವನ್ನ ವೀಕ್ಷಣೆ ಮಾಡೋದಕ್ಕೆ ಸಾರ್ವಜನಿಕರಿಗೆ ಮಲ್ಪೆಯಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಮಲ್ಪೆ ಅಭಿವೃದ್ಧಿ ಸಮಿತಿ ಜೊತೆಯಿಂದ. ಒಟ್ಟಾರೆಯಾಗಿ ಏನಂದ್ರೆ ಮಾರ್ಗದರ್ಶನದ ಮುಖೇನ ಗ್ರಹಣವನ್ನ ವೀಕ್ಷಿಸುವುದು ಒಳ್ಳೆಯದು. ಯಾರಿಗೇನು ಗ್ರಹಣ ವೀಕ್ಷಣೆ ಮಾಡಬೇಕು ಅಂತ ಉಂಟೋ ಅವರಿಗೆ ಇದು ಒಳ್ಳೆಯದಾಗ್ತದೆ, ಅದಂತೂ ಈ ಸತ್ಯ. ಜೊತೆಗೆ ಸರ್, ಈ ಸೂರ್ಯಗ್ರಹಣವನ್ನ ವಿಚಾರವಾಗಿ ನಾನು ನಿಮ್ಮಲ್ಲಿ ಕೇಳೋದಾದ್ರೆ, ಈ ಸೂರ್ಯಗ್ರಹಣ ಸಮಯದಲ್ಲಿ ಸಾಮಾನ್ಯ ಒಬ್ಬ ನಾವು ಈ ರಾಶಿಗಳ ಮೇಲಿನ ದೋಷಗಳನ್ನು ಬಿಟ್ಟು, ಆ ವಿಚಾರವನ್ನು ಬಿಟ್ಟು ಹೇಗೆ ಒಂದು ಆಚರಣೆ ಮಾಡಿದ್ರೆ ಒಳ್ಳೆಯದು? ಸಿಂಪಲ್ ಆಗಿ ನಾನು ಈ ಗ್ರಹಣ ಕಾಲದಲ್ಲಿ ಏನು ಮಾಡಬಹುದು ನಾನು ಅಂತ ಒಬ್ಬ ಕೇಳಿದರೆ ಏನು ಹೇಳಿ? ನೋಡಿ, ಇಲ್ಲಿ ನಮ್ಮ ಪಂಚಾಂಗದ ಮೂಲಕ ನಮಗೆ ಜ್ಯೋತಿಷ್ಯ ಶಾಸ್ತ್ರ ತಿಳಿಸಿದ್ದು, ಆ ದಿನದ ಸೂರ್ಯೋದಯದ ನಂತರ ಸೂರ್ಯಾಸ್ತಮಾನದವರೆಗೆ ಏನು ಸೇವಿಸಬಾರದು. ಮರುದಿವಸ ಸೂರ್ಯೋದಯವಾದ ನಂತರ ಸೂರ್ಯಾರ್ಘ್ಯಾದಿಗಳನ್ನು ಬಿಟ್ಟು ನಂತರ ನೀವು ಆಹಾರವನ್ನು ಸ್ವೀಕರಿಸಬೇಕು ಅಂತೇಳಿ. ಇದು ಸಾಮಾನ್ಯ ಕಾರ್ಮಿಕ ವರ್ಗದವರಿಗೋ ಅಥವಾ ರೋಗಿಗಳಿಗೋ ಪ್ರಾಯ ಇದ್ದವರಿಗೂ ಖಂಡಿತ ಸಾಧ್ಯ ಇಲ್ಲ. ಆವಾಗ ಏನು ಮಾಡಬೇಕು ಅಂತ ಹೇಳಿದರೆ, ಸುಮಾರು ಒಂದು ಗ್ರಹಣ ಕಾಲಕ್ಕೆ ಒಂದು 6 ಗಂಟೆಗೆ ಮುಂಚಿತ ಲಘು ಆಹಾರ, ಘನ ಆಹಾರ ಅಲ್ಲ, ಕೇವಲ ನಮ್ಮ ಶರೀರಕ್ಕೆ ಬೇಕಾಗುವ ಒಂದು ಗ್ಲೂಕೋಸ್ ಪ್ರಮಾಣಗಳು ಎಷ್ಟು ಬೇಕು ಅಷ್ಟು ಪ್ರಮಾಣದ ಆಹಾರವನ್ನು ಸ್ವೀಕಾರ ಮಾಡಬೇಕು. ಎಂಜಾಯ್ಮೆಂಟಿಗೆ ಅಲ್ಲ, ಟ್ರೀಟ್ಮೆಂಟಿಗೆ. ಹೌದು, ಇದನ್ನು ಸ್ವೀಕಾರ ಮಾಡಬೇಕು. ನಂತರ ಗ್ರಹಣ ಇಡ್ತದೆ, ಗ್ರಹಣ ಮೋಕ್ಷ ಆಗ್ತದೆ. ಮೋಕ್ಷ ಆಗುವಾಗ ನಮಗೆ ಕಾಣುವುದಿಲ್ಲ ಸೂರ್ಯಾಸ್ತಮಾನಕ್ಕೆ. ಆದರೂ ಕೂಡ ಗ್ರಹಣ ಮೋಕ್ಷದ ನಂತರ ಕನಿಷ್ಠ ಒಂದು 3 ಗಂಟೆ ಬಿಡಬೇಕು. ಅಲ್ಲಿ ಲಘು ಪಾನೀಯಗಳನ್ನು, ಲಘು ಆಹಾರಗಳನ್ನು ಬೇಕಿದ್ರೆ ಸೇವನೆ ಮಾಡಬಹುದು. ವೃದ್ಧರಿಗೆ, ಅನಾರೋಗ್ಯ ಪೀಡಿತರಿಗೆ, ಮಕ್ಕಳಿಗೆ, ಗರ್ಭಿಣಿಯರು ಇದು ಅಪ್ಲೈ ಆಗುದಿಲ್ಲ ಅಲ್ಲ, ಅವರಿಗೆ ಸಾಧ್ಯ ಆಗುದಿಲ್ಲ. ಆ ಕಾರಣದಿಂದಲೇ ಅವರಿಗೆ ಇದು ಬೇಡ, ನೀವು ನಿಮ್ಮ ಆರೋಗ್ಯ ದೃಷ್ಟಿಯಿಂದ, ಮಕ್ಕಳ ದೃಷ್ಟಿಯಿಂದ, ಗರ್ಭಿಣಿಯ ಸೇರಿಬೇಕಾಗಿ ಇದೊಂದು ಎಕ್ಸಮ್ಟೆಡ್. ಈಗ ಸಕ್ಕರೆ ರೋಗಿಗೆ ಡಾಕ್ಟರ್ ನೀವು ಸಕ್ಕರೆ ಮುಟ್ಲೇಬಾರ್ದು ಅಂತ ಹೇಳಿ, ಇಲ್ಲ ಸರ್ ದೇವಸ್ಥಾನ ಪಂಚಾಮೃತ ಕೊಡ್ತಾರಲ್ಲ ಅಂತ ಹೇಳಿ ಅವ್ರು ಸ್ವಲ್ಪ ತಗೊಳ್ಳಿ ಅಂತ ಹೇಳ್ತಾರೆ. ರುಚಿಗೆ ಅಲ್ಲ, ಅದು ಶಾಸ್ತ್ರಕ್ಕೆ ಸಂಬಂಧ. ನಮಗೆ ದೇಹ ಪ್ರಾಮುಖ್ಯ. ಅದಕ್ಕೆ ಬೇಕಾಗಿ ಗ್ರಹಣ ಆಚರಣೆ ಮಾಡ್ಲಿಕ್ಕೆ ಹೋಗಿ ಆಪತ್ತು ಬರಬಾರ್ದು. ಅದಕ್ಕೆ ಒಂದು ಸ್ವಲ್ಪ ತಗೊಳ್ಳಿ, ಅಡ್ಡಿ ಇಲ್ಲ ಅಂತ ಹೇಳಿ. ಇನ್ನೊಂದು, ನಮಗೆಲ್ಲ ಸಾಧ್ಯ ಇದ್ದವರು ಗ್ರಹಣ ಪರ್ವಕಾಲದಲ್ಲಿ ನಾವು ಸ್ನಾನ ಮಾಡಿ ಶುಚಿರ್ಭೂತರಾಗಿ ಸ್ನಾನ ಮಾಡಬೇಕು ಅಂತ ಹೇಳಿ ಕೂಡ ನಾನು ಹೇಳುವುದಿಲ್ಲ. ಅಂದರೆ ಸ್ನಾನ ಮಾಡಿದಾಗ ನಮಗೊಂದು ಫೀಲಿಂಗ್ ಬರ್ತದೆ ಅಂತ, ದೇಹ ಮನಸ್ಸು ಎರಡನ್ನೂ ಹಾಕೊಂಡ್ರೆ ಒಳ್ಳೇದು. ಹೌದು, ಅಲ್ಲ ನಮಗೆ ಸ್ನಾನ ಮಾಡುವಾಗ ಅದೊಂದು ಫ್ಯಾಕ್ಟ್. ಅದು ಸ್ನಾನ ಮಾಡಿದ ತಕ್ಷಣ ಒಂದು ಫೀಲಿಂಗ್ ಬರ್ತದೆ. ನೀವು ಬೆಳಿಗ್ಗೆ ಎದ್ದು ಸ್ನಾನ ಮಾಡದೆ ಆಚೆ ಈಚೆ ಹೋಗಿ ಒಂಥರ ಮೂಡಿರುವುದಿಲ್ಲ. ಸ್ನಾನ ಮಾಡಿ ತಲೆಗೆ ನೀರು ಹಾಕಿ ತಗೊಂಡ ತಕ್ಷಣ ಅದೊಂಥರ ಎನರ್ಜಿ ಜಾಸ್ತಿ ಬರ್ತದೆ, ರಿಫ್ರೆಶ್ ಆದಾಗೆ. ಹೌದು, ಆಗ ನಿಮಗೆ ಐಚ್ಛಿಕ ವಿಚಾರಗಳು, ಈಗ ನಮ್ಮಂಥವರಾದರೆ ವಿಷ್ಣು ಸಹಸ್ರನಾಮೋ ಅಥವಾ ಈ ಜ್ಯೋತಿಷ್ಯ ವಿಚಾರದ ಶ್ಲೋಕಗಳನ್ನು ಇದನ್ನೆಲ್ಲ ನಾವು ಪಾಠ ಮಾಡ್ಬೋದು. ಇನ್ನು ಏನಾದರೂ ಒಂದು ದೇವರ ಸ್ತುತಿ, ಬೀಜಾಕ್ಷರ ಮಂತ್ರಗಳು, ಇದನ್ನು ಕೂಡ ಆ ಕಾಲದಲ್ಲಿ ಮಾಡಿದರೆ ಭಾಳ ವಿಶೇಷ. ಇನ್ನು ಮಕ್ಕಳ ವಿಚಾರವನ್ನು ನೋಡಿದಾಗ, ಸ್ಕೂಲಿಗೆ ಹೋಗುವ ಮಕ್ಕಳು, ನೀವೆಲ್ಲ ಹೋಗಿ ಬೀಜಾಕ್ಷರ ಮಂತ್ರ ಪಠಣ ಮಾಡಿ ನಾನು ಹೇಳುವುದಿಲ್ಲ.
ಅವರಿಗೆ ಬೀಜಾಕ್ಷರಗಳು ಬೀಜಗಣಿತವೇ ಉಂಟಲ್ವ, ಹೌದು ಹೌದು. ಅದನ್ನೇ ನೋಡಲಿ, ಅದನ್ನೇ ಸ್ವಲ್ಪ ಸ್ಟಡಿ ಮಾಡಲಿ. ಇನ್ನು ಆರ್ಟಿಸ್ಟ್ಗಳು ಯಾರಿರ್ತಾರೆ ಅವರಿಗೆ ಬೇಕಾದಂತಹ ವಿಚಾರಗಳನ್ನು ಅವರವರಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಸ್ಟಡಿ ಮಾಡುವಂಥ ಒಂದು ಪರ್ವಕಾಲ, ಗ್ರಹಣ ಕಾಲ ಅಂತ ಹೇಳೋದು ಅತ್ಯಂತ ಪರ್ವಕಾಲ. ಹೌದು, ಅಲ್ಲಿ ನೀವು ಮಾಡಿದರೆ ಅದು ಫುಲ್ ಒಳಗೆ ರಿಸೀವ್ ಆಗ್ತದೆ, ಸ್ಟಿಲ್ ಆಗಿ ಬಿಡ್ತದೆ ಅದು. ಹೌದು, ಅಂದರೆ ಪಕ್ಕಾಗಿ ಬಿಡ್ತದೆ ಅಂತ. ಪಕ್ಕ ಇರ್ತದೆ. ಆ ಕಾರಣದಿಂದ ಬಹುಶಃ ಹಿಂದಿನ ಕಾಲದಿಂದಲೂ ಕೂಡ ಗ್ರಹಣ ಅಂದರೆ ಎಲ್ಲರೂ ಒಳಗಿದ್ದು ಒಂದು ರೀತಿಯ ಶ್ರದ್ಧೆಯನ್ನು ಬೆಳೆಸಿಕೊಳ್ಳಿ ಅಂತ ಅದೇ ಕಾರಣಕ್ಕೆ ಹೇಳಿರ್ಬೋದು. ಅದು ವೇಸ್ಟ್ ಮಾಡಬೇಡಿ, ಆ ಸಮಯವನ್ನು ವೇಸ್ಟ್ ಮಾಡ್ಕೊಳ್ಬೇಡಿ ಅಂತ ಹೇಳಿ. ಎಲ್ಲಿಯೂ ತಿರುಗಾಡ್ಲಿಕ್ಕೆ ಹೋಗಬೇಡಿ, ಬೇರೆ ಕೆಲಸದಲ್ಲಿ ತೊಡಗಿಕೊಳ್ಳಬೇಡಿ. ಒಂದು ದೇವರ ಧ್ಯಾನದ ಮೂಲಕ ಮಾನಸಿಕ ಸಮತೋಲನವೋ ಒಂದಷ್ಟು ಮನಸ್ಸಿನ ಶುದ್ಧಿಯೋ ಇದನ್ನು ಮಾಡ್ಕೊಳ್ಳಿ ಅಂತ ಆ ಒಂದು ರೀತಿಯಲ್ಲಿ ಇರ್ಬೋದು. ಖಂಡಿತ. ಒಟ್ಟಾರೆಯಾಗಿ ನಮ್ಮ ಹಿರಿಯರ ಪ್ರತಿ ಒಂದು ಆಚರಣೆ ಹಿಂದೆ, ಪ್ರತಿ ಒಂದು ನೀತಿ ನಿಯಮಗಳ ಹಿಂದೆ ನಮಗೊಂದು ವಿಜ್ಞಾನವನ್ನು ತಿಳಿಸಿಕೊಟ್ಟಿದ್ದಾರೆ. ಈಗ ಸರ್, ನಾನು ಕಾರ್ಯಕ್ರಮದ ಈ ಒಂದು ಗ್ರಹಣ ವಿಚಾರದ ಒಂದು ಕಾರ್ಯಕ್ರಮ ಬಗ್ಗೆ ನಾನು ಕೊನೆಯದಾಗಿ ನಿಮ್ಮ ಹತ್ರ ಕೇಳ್ತೇನೆ. ಒಟ್ಟಾರೆಯಾಗಿ ಗ್ರಹಣಗಳು ಬರುವುದರಿಂದ ಅಥವಾ ಒಂದು ಇಂಥ ಖಗೋಳ ಕೌತುಕಗಳು ಸಂಭವಿಸುವುದರಿಂದ ದೇಶದ ಈಗ ಆಡಳಿತ ಮಟ್ಟಿಗೆ, ಯಾಕಂದ್ರೆ ನೀವು ಆಗ ಹೇಳಿದ್ರೆ ಆಯಾ ಪ್ರದೇಶಗಳಲ್ಲಿ ಹೇಗೆ ಆಚರಣೆ ಮಾಡ್ತಾರೆ ಅದರ ಮೇಲೆ ಫಲಗಳಿರ್ತದೆ ಅನ್ನೋದು. ಇಷ್ಟೆಲ್ಲ ಧರ್ಮ ಕಾರ್ಯಗಳು ನಡೀತಾನೆ ಇವೆ. ಈ ಸಂದರ್ಭದಲ್ಲಿ ಈ ಗ್ರಹಣ ಮುಖೇನವಾಗಿ ಇದನ್ನು ಗೋಚಾರ ನೋಡೋದಾದ್ರೆ ದೇಶದ ಪ್ರಧಾನಿಯವರ ಬಗ್ಗೆ ಏನಿಸ್ತದೆ ಸರ್? ಒಂದು ಇಲ್ಲಿ ಇವರ ಬಗ್ಗೆ ಮಾತೇ ಇಲ್ಲ, ನೋ ಕಮೆಂಟ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಆ ಕಾಲಕ್ಕೆ ಏನು ಬೇಕು ಅದನ್ನು ಮಾಡ್ತಾರೆ. ಯಾರಿಗೋಸ್ಕರ? ಶ್ರದ್ಧೆಯಿಂದ, ಅವರಿಗೋಸ್ಕರ ಅಲ್ಲ. ಅಲ್ಲಿ ಒಂದು ವಿಶೇಷ ಉಂಟು. ಈಗ ನಾನು ತಪಸ್ಸು ಮಾಡುವಂಥದ್ದು ನನಗೋಸ್ಕರ ಮಾಡಿದ ಅದು ಫಲ ಇಲ್ಲ. ಅದಕ್ಕೆ ನನ್ನ ಸುತ್ತಮುತ್ತ ಇರುವವರ ಒಳಿತಿಗಾಗಿ ಮಾಡುವಂಥದ್ದು. ಒಬ್ಬರು ಜೈನ ಸನ್ಯಾಸಿಗಳು, ನಾನು ಅವರ ಹತ್ರ ಕೇಳುವಾಗ ಹೇಳಿದೆ, ನೀವೆಲ್ಲ ಇಷ್ಟು ವೃತ್ತದಲ್ಲಿದ್ದೀರಲ್ಲ, ನಿಮಗೆ ಮೋಕ್ಷಕ್ಕೋ ಅಂತ ಕೇಳಿದೆ ನಾನು. ಮೋಕ್ಷ ಅಂತ ಹೇಳಿದ್ರೆ ಎಂತ ಅಂತ ಕೇಳಿದರು. ಮೋಕ್ಷ ಅಂತ ಹೇಳಿದರೆ ನೀವೆಲ್ಲ ಸಂತೋಷದಲ್ಲಿರೋದೇ ನನಗೆ ಮೋಕ್ಷ, ಬೇರೆ ಇನ್ನೇನು. ನಿಮ್ಮ ಸಂತೋಷಕ್ಕೋಸ್ಕರ ನನ್ನ ಕಾಯನ್ನು ಸವಿಸ್ತಾ ಇದ್ದೇನೆ ಅಂತೇಳಿ ಅದ್ಭುತವಾದಂಥ ಮಾತು. ನಾನು ಅಲ್ಲಿಂದ ಚಿಂತನೆ. ಹೌದೌದು, ಅಲ್ಲಿಂದ ನಂತರ ಜೈನ ಸನ್ಯಾಸಿಗಳು ಅಂತ ಹೇಳಿ ನನಗೆ ವಿಶೇಷ ಗೌರವ. ಅಂದ್ರೆ ಒಟ್ಟಾರೆಯಾಗಿ ಹೇಳಿದ್ರೆ ನಮ್ಮ ಹಿರಿಯರು ಸಾಧು ಸಂತರು ಅದನ್ನೇ ಹೇಳ್ಕೊಂಡು ಬಂದಿದ್ದು, ಲೋಕ ಸಮಸ್ತ ಸುಖಿನೋ ಭವಂತು ಅಂತ. ಇದೇ ಒಂದು ನಮ್ಮ ಧ್ಯೇಯವಾಕ್ಯವಾಗಿ ಕೂಡ ಇರ್ಲಿ ಅನ್ನುವಂಥ ಮಾತನ್ನು ಇದೇ ಕಾರಣಕ್ಕೆ. ಹೌದೌದು, ಖಂಡಿತ ಅದೇ ಕಾರಣಕ್ಕೆ ಹೇಳಿದ್ದು. ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಪ್ರಾರ್ಥನೆ ಮಾಡುವಾಗಲೂ ನಮ್ಮ ಪ್ರಾರ್ಥನೆಯ ಒಂದು ಬಹುಮುಖ್ಯ ಅಂಗ ಅಂದ್ರೆ ಕೊನೆಯ ಮಾತುಗಳಲ್ಲಿ ಲೋಕ ಸಮಸ್ತ ಸುಖಿನೋ ಸಮಸ್ತ ಸನ್ಮಂಗಲ ಅನುಭವಂತು, ಅದನ್ನೇ ಹೇಳ್ತಾರೆ. ಒಟ್ಟಾರೆಯಾಗಿ ಸಮಷ್ಟಿಯ ದೃಷ್ಟಿಯಿಂದಲೇ ನಾವು ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಧ್ಯೇಯವನ್ನು ನಮ್ಮ ಹಿರಿಯರು ನಮಗೆ ಹಾಕೊಟ್ಟಿದ್ದಾರೆ. ಬಹುಶಃ ಗ್ರಹಣ ಅಂದ ಕೂಡಲೇ ದೋಷವನ್ನ ನಾವು ನೆನಪು ಮಾಡದೆ, ಗ್ರಹಣ ಅನ್ನೋದು ಒಂದು ಪರ್ವಕಾಲ ಅಂತ ನಾವು ನೆನಪಿಟ್ಟುಕೊಂಡು ನಾವು ಇದನ್ನು ಆಚರಣೆ ಮಾಡಬೇಕು ಅನ್ನೋದು ಅಲ್ಲ. ಆ ಕಾಲದಲ್ಲಿ ಗ್ರಹಣ ಪರ್ವಕಾಲದಲ್ಲಿ ಈ ಪೂಜಾ ಸಮಾರೋಪದ ಪರ್ವಕಾಲ, ಮಂಗಳಾರತಿ ಆಗ್ತದೆ, ಆಮೇಲೆ ಅಲ್ಲಿ ಪ್ರಾರ್ಥನೆ ಆಗ್ತದೆ. ಆ ಪರ್ವಕಾಲದಲ್ಲಿ ಒಂದು ನಮ್ಮ ಪ್ರಾಜ್ಞರು ಒಂದು ಧ್ಯೇಯ ವಾಕ್ಯವನ್ನು ಹೇಳಿದ್ದಾರೆ. ಈಗಿನವರು ಹೇಳುವಂಥದ್ದು ಬೇರೆ. ಸ್ವಾಮಿ ನಮಗೆ ಬೇಕಾದಷ್ಟು ಶ್ರೀಮಂತಿ ಕೊಡಿ, ಅದು ಕೊಡಿ, ಇದು ಕೊಡಿ, ಅದನ್ನು ಕೇಳಲಿಲ್ಲ. ಕಾಲೇ ವರ್ಷದ ಪರ್ಜನ್ಯ, ಕಾಲಕ್ಕೆ ಸರಿಯಾದ ಮಳೆ ಆಗಲಿ. ಆಮೇಲೆ ದೇಶೋಯಂ ಕ್ಷೋಭರಹಿತ, ಕ್ಷೋಭ ಇಲ್ಲದ ದೇಶವಾಗಲಿ ಕೊಡು ಅಂತೇಳಿ. ಸಜ್ಜನ ಸಂತು ನಿರ್ಭಯ, ಒಳ್ಳೆಯ ಜನರು ನಿರ್ಭಯದಿಂದ ಇರ್ಲಿ. ಇಷ್ಟು ಕೇಳಿದ್ರೆ ಬಾಕಿ ನಮಗೆ ಬೇಕಾದ್ದೆಲ್ಲ ಸಿಕ್ಲೇಬೇಕಲ್ವ? ಆಯ್ತಲ್ಲ, ಇಲ್ಲಿ ಸಜ್ಜನರು ನಿರ್ಭಯದಿಂದ ಬದುಕ್ತಾರೆ ಅಂದ್ರೆ ಅಲ್ಲಿ ಕ್ಷೇಮ ಉಂಟು ಅಂತ ಹೇಳಿದೆ. ಇದರಲ್ಲಿ ಎಲ್ಲಿ ಉಂಟು ಜಾತಿ ಭೇದಗಳು? ಎಲ್ರು ಒಟ್ಟಿಗೆ ಹೋಗುವ. ಬಹುಶಃ ಅಂತ ಒಂದು ಪರಿಕಲ್ಪನೆಯಿಂದಲೇ ನಮ್ಮ ಧರ್ಮ, ನಮ್ಮ ನಡೆನುಡಿಗಳು, ನಮ್ಮ ಆಚಾರ ವಿಚಾರಗಳು ಎಲ್ಲ ಒಂದಷ್ಟು ಲೋಪದೋಷಗಳು ಪ್ರತಿಯೊಬ್ಬ ಮನುಷ್ಯನ ಜೀವಿತಾವಧಿಯಲ್ಲಿ ಇರುತ್ತೆ. ಅಥವಾ ಧನಾತ್ಮಕ ಋಣಾತ್ಮಕ ಅಂಶಗಳು ಅನ್ನೋದು ಎಲ್ಲವೂ ಇದ್ದೇ ಇರುತ್ತೆ. ಅಲ್ಲ, ಅದನ್ನು ನಾವು ಕ್ಷಮಿಸ್ತಾ ಹೋಗ್ತೇವೆ. ಮತ್ತೆ ಕಾಲಕ್ಕೆ ಅವನವನ ಗ್ರಹಣ ಶಕ್ತಿಗೆ ಅದು ಅನುಕೂಲವಾಗಿ, ಮತ್ತೆ ಅವನವನ ಮನೋಧೈರ್ಯಕ್ಕೆ, ಮನೋಸ್ಥೈರ್ಯಕ್ಕೆ ಅನುಕೂಲವಾಗಿ ಇರುತ್ತದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ನಮ್ಮ ದೇಶದಲ್ಲೇ ಆಗಲಿ, ನಮ್ಮ ಸಂಸ್ಕೃತಿಯಲ್ಲೇ ಆಗಲಿ, ಎಲ್ಲರಿಗೂ ಬೇಕಾಗಿ ಬದುಕು ಮತ್ತು ಎಲ್ಲರನ್ನು ಬದುಕಲಿಕ್ಕೆ ಬಿಡು ಅನ್ನುವಂಥ ಒಂದು ಧ್ಯೇಯವನ್ನು ಇಟ್ಕೊಂಡಿದೆ. ಕೊನೆಯದಾಗಿ ಸರ್, ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ? ನಾನು ಎಲ್ಲ ವೀಕ್ಷಕರಿಗೆ ಸ್ಪಂದನ ವಾಹಿನಿಯ ಪರವಾಗಿ, ಯಾಕೆಂದರೆ ಇಲ್ಲಿ ನಮಗೆ ಅವರೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರ ಉದ್ದೇಶ ಸಾಫಲ್ಯಕ್ಕೆ ನಾನೊಂದು ದೇವರ ಹತ್ರ ಕೂಡ ಪ್ರಾರ್ಥನೆ ಮಾಡುವಂಥದ್ದು. ವಿಶೇಷ ಅಂತ ಹೇಳಿದರೆ, ಗ್ರಹಣ ಕಾಲದಲ್ಲಿ ನಮ್ಮಲ್ಲಿರುವಂತಹ ಗ್ರಹಣ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳಲಿಕ್ಕೆ ಬೇಕಾಗಿ
ಆ ಗ್ರಹಣದ ಆಚರಣೆಯನ್ನು ಮಾಡಿ. ಇದರಿಂದ ನಿಮಗೆ ಖಂಡಿತವಾಗಿಯೂ ಕ್ಷೇಮ ಇದೆ. ನಿಮಗೆ ಮುಂದಿನ ಇನ್ನು ಇಂಥದ್ದು 10 ಗ್ರಹಣ ಬಂದರೂ ಕೂಡ ಎದುರಿಸುವಂಥ ಒಂದು ಸಾಮರ್ಥ್ಯ ಬರಬೇಕು. ಇಲ್ಲದ್ರೆ ಪ್ರತಿ ಗ್ರಹಣದಲ್ಲಿ ನಾನು ಹೇಳ್ತೇನೆ ನನ್ನ ರಾಶಿಗೆ ಉಂಟು, ನನ್ನ ರಾಶಿಗೆ ಉಂಟು. ಯಾರು ನಿರ್ಭಯರೋ ಅವ್ರು ಕೇಳುವುದಿಲ್ಲ. ಅಂಥ ಒಂದು ವಾತಾವರಣ ಬರಬೇಕು ಅಂತೇಳಿ, ಅಷ್ಟು ಬರಲಿ. ಅದರ ಒಟ್ಟಿಗೆ ಇದುವರೆಗೂ ಗ್ರಹಣ ಅಂದರೆ ಆ ಭಯ ತೊಲಗಿ ಅದೊಂದು ಪರ್ವಕಾಲ ಅನ್ನುವಂಥ ಒಂದು ನಮ್ಮ ಮಾನಸಿಕ ಸ್ಥಿಮಿತತೆ, ಮಾನಸಿಕ ಸಿದ್ಧತೆ ನಮ್ಮಲ್ಲಿ ಇರಬೇಕು ಅಂತ ಹೇಳಿಕೊಂಡು ಖಂಡಿತವಾಗಿ. ಅಲ್ಲಿ ಮಹಾಭಾರತದಲ್ಲಿ ಒಂದು ತತ್ವ ಇದೆ ಒಂದು ಮನುಷ್ಯನಿಗೆ. ಅದು ಈ ಆಂಜನೇಯನ ಮಂತ್ರಕ್ಕೂ ಕೂಡ ಅದನ್ನು ಉಪಯೋಗಿಸ್ತಾರೆ. ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂ ಹನುಮನಿಂದ ಬರ್ತದೆ. ಹನುಮಂತ ಹೇಳಿದ್ರೆ ವಾಯುದೇವರು. ಒಬ್ಬ ಮನುಷ್ಯನಿಗೆ ಸಜ್ಜನನಾಗಿರ್ಲಿಕ್ಕೆ ಇಷ್ಟೆಲ್ಲ ಬೇಕು ಅಂತೇಳಿ ಮಹಾಭಾರತ ಕಾಲ ನಾನು ಕೂತ್ಕೊಂಡು ನೋಡಿದೆ. ಮಹಾಭಾರತ ಕಾಲದಲ್ಲಿ ಭೀಷ್ಮರಿಗೆ, ದ್ರೋಣರಿಗೆ, ಕೃಪಾಚಾರ್ಯರಿಗೆ ಇರಲಿಲ್ವ ಈ ಎಲ್ಲ ಗುಣಗಳಿತ್ತು. ಆದರೆ ಒಂದು ಗುಣ ಮಾತ್ರ ಇರಲಿಲ್ಲ, ಅವತ್ತ ನಿರ್ಭಯ. ಯಾಕಂತ ಹೇಳಿದ್ರೆ ಅವರ ಕ್ಷೇತ್ರ ಒಳ್ಳೇದಿಲ್ಲ. ಅವರಿಗೆ ಗೊತ್ತುಂಟು ನಾನು ಇಷ್ಟೆಲ್ಲ ಇದ್ರೂ ಕೂಡ ಯಶಸ್ಸು ನನಗೆ ಖಂಡಿತ ಇಲ್ಲ ಅಂತೇಳಿ. ಸೆಕ್ಯೂರ್ಡ್ ಫೀಲ್ ಇಲ್ಲ. ನಿರ್ಭಯತ್ವ ಬರಬೇಕಿದ್ರೆ ನಮ್ಮ ಇಂಥ ಆಚರಣೆಗಳೆಲ್ಲ ಸರಿ ಇದ್ದಾಗ ನಿರ್ಭಯತ್ವದಲ್ಲಿ ಇರ್ಬೋದು. ಮೋದಿಗೆ ಅಂಥದ್ದೊಂದು ನಿರ್ಭಯತ್ವ, ಸರಿಯಾದ ದಾರಿಯಲ್ಲಿ ನಡೀತಾ ಇದ್ರೆ ಹೌದು ಖಂಡಿತವಾಗಿಯೂ ಯಶಸ್ಸು ಖಂಡಿತ. ಪ್ರಕಾಶ್ ಅಣ್ಣಯ್ಯರವರೇ, ಇಷ್ಟು ಹೊತ್ತು ನಮ್ಮ ಜೊತೆ ಇದ್ಕೊಂಡು ಒಂದು ಜನತೆಗೆ ಮಾರ್ಗದರ್ಶನ ರೂಪದ ಮತ್ತು ಅನೇಕರಿಗೆ ತಿಳಿದುಕೊಳ್ಳಬೇಕು ಅನ್ನೋಂಥ ಇಚ್ಛೆ ಇರುವಂತಹದ್ದು, ಅಂದರೆ ನೇರವಾಗಿ ಪ್ರತಿಯೊಬ್ಬನಿಗೆ ಪ್ರಶ್ನೆ ಮಾಡಲಿಕ್ಕೆ ಆಗುದಿಲ್ಲ. ಇಂಥ ಕಾರ್ಯಕ್ರಮಗಳ ಮುಖೇನ ಹಲವರ ಮನಸ್ಸಿನಲ್ಲಿರುವ ಗೊಂದಲಗಳು, ಗ್ರಹಣದ ಬಗ್ಗೆ ಇರುವಂಥ ಒಂದಷ್ಟು ಏನೋ ನಂಬಿಕೆನೋ ಅಪನಂಬಿಕೆನೋ ಭಯನೋ ಇವೆಲ್ಲವರ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡಿ ನಮ್ಮ ವೀಕ್ಷಕರಿಗೂ ಗ್ರಹಣದ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ನಮ್ಮ ಸ್ಪಂದನ ವಾಹಿನಿ ವೀಕ್ಷಕರ ಕಡೆಯಿಂದ ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ಆತ್ಮೀಯ ವೀಕ್ಷಕರೇ, ಇದು ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಸೂರ್ಯಗ್ರಹಣದ ಫಲಾಫಲ. ಈ ಬಾರಿ ಯಾವ ರೀತಿ ಗ್ರಹಣವನ್ನು ನೀವು ವೀಕ್ಷಣೆ ಮಾಡಬಹುದು, ಜೊತೆಗೆ ಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬಹುದು, ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ ಪ್ರಕಾಶ್ ಅಮ್ಮಣ್ಣಯ್ಯವರು. ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರೋ ನಿಮಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.